ಬಿಜೆಪಿ ಪಕ್ಷದಲ್ಲಿರುವಾಗ ಚುನಾವಣೆಗೆ ಯಾವತ್ತು ಭಾಷಣವನ್ನು ಮಾಡಿಲ್ಲ. ನಿರಂತರ ತುಳಿಯುವಂತಹ ಕೆಲಸ, ಯಾವುದೇ ಜವಾಬ್ದಾರಿಯನ್ನು ಪಕ್ಷದಲ್ಲಿ ಕೊಡಲಿಲ್ಲ. ಯಾವುದಾದ್ರೂ ಜವಾಬ್ದಾರಿಗಳನ್ನು ಕೊಡ್ಬೋದಿತ್ತು, ಅದನ್ನು ಕೊಡುವಂಥದ್ರಲ್ಲಿ ನಾನು ತಿರಸ್ಕರಿಸುವಂತಹ ಕೆಲಸವನ್ನು ಮಾಡಿದ್ದೆ. ಬೇಸತ್ತು ನಾನು ಕಾಂಗ್ರೆಸ್ಗೆ ಬಂದಿದ್ದೇನೆ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಿಂತವರು ಯಾವತ್ತೂ ಹೆಚ್ಚಿನ ಮತಗಳನ್ನು ಗಳಿಸಿದ ಇತಿಹಾಸನೇ ಇಲ್ಲಿ ಇಲ್ಲ. ನ್ಯಾಯ ಧರ್ಮಕ್ಕಾಗಿ ಎಷ್ಟು ಬೇಕಾದರೂ ತಲೆಬಾಗ್ತೇವೆ, ಅನ್ಯಾಯಕ್ಕಾಗಿ ತಲೆಬಾಗುವ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಭಾರಿ ಖುಷಿಯಲ್ಲಿದ್ದಾರೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಕಾವು ರಂಗೇರ್ತಾ ಇದೆ. ಬಿಜೆಪಿ, ಕಾಂಗ್ರೆಸ್, ಪಕ್ಷೇತರ ಹೀಗೆ ಘಟಾನುಘಟಿಗಳೆಲ್ಲವೂ ಕೂಡ ಕಣಕ್ಕೆ ನಿಂತಿದ್ದಾರೆ, ಕಣದಲ್ಲಿದ್ದಾರೆ. ಈಗ ನಮ್ಮ ಜೊತೆಗೆ ಇರುವವರು ಕಾಂಗ್ರೆಸ್ಸಿನ ಅಭ್ಯರ್ಥಿ, ಕಾಂಗ್ರೆಸ್ಸಿನಿಂದ ಗೆಲ್ತೇನೆ ಅನ್ನುವಂಥ ವಿಶ್ವಾಸದಲ್ಲಿರುವಂಥದ್ದು, ಜೊತೆಗೆ ಒಂದಷ್ಟು ಮತ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥವರು, ಬಹಳ ಬ್ಯುಸಿ ಶೆಡ್ಯೂಲ್ನಲ್ಲಿ ಇರುವಂಥವರು ಅಶೋಕ್ ಕುಮಾರ್ ರೈ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರ್ವಕ ಸ್ವಾಗತ. ಥ್ಯಾಂಕ್ ಯು. ಅಶೋಕ್ ಕುಮಾರ್ ರೈ ಅವರು ಹೊಸ ಕನಸುಗಳನ್ನು ಇಟ್ಟುಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ಯಾಕೆ ಅನ್ನುವಂಥದ್ದು ಪ್ರಶ್ನೆ. ನೀವು ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿಗೆ ಬಂದ್ರಿ. ಬಿ ಜೆ ಪಿಯಲ್ಲಿ ಬಹಳಷ್ಟು ಕಡೆ ನೀವು ಚುನಾವಣಾ ಪ್ರಚಾರದಲ್ಲಿ ಆಗಲಿ ಅಥವಾ ಇಂಥದ್ರಲ್ಲೆಲ್ಲ ಭಾಷಣ ಮಾಡಿದ್ದು ಗೊತ್ತಿಲ್ಲ, ಎಲ್ಲೂ ಕೂಡ ನೀವು ಭಾಷಣ ಮಾಡಿದ್ದು ಕಾಂಗ್ರೆಸ್ನಲ್ಲೇ ಅಂತ ಇವತ್ತು ಹೇಳ್ತಾ ಇದ್ರಿ. ಬಿ ಜೆ ಪಿನಲ್ಲಿದ್ದಾಗಿನ ದಿನಗಳು ಮತ್ತೀಗ ಕಾಂಗ್ರೆಸ್ಸಿಗೆ ಬಂದ ನಂತರದ ಬದಲಾವಣೆಯ ದಿನಗಳು ಹೇಗಿದೆ? ನೋಡಿ, ನಾನು ಬಿ ಜೆ ಪಿ ಪಕ್ಷದಲ್ಲಿರುವಾಗ ಚುನಾವಣೆಗೆ ಯಾವತ್ತೂ ಭಾಷಣವನ್ನು ಮಾಡಿಲ್ಲ. ಬೇರೆ ಬೇರೆ ಧಾರ್ಮಿಕ ವಿಚಾರಗಳಲ್ಲಿ ಬೇರೆ ಬೇರೆ ವಿಚಾರಗಳು ನನ್ನನ್ನು ತೊಡಗಿಸ್ಕೊಂಡಿದ್ದೀನಿ. ಆದರೆ ಚುನಾವಣೆಗೆ ನಾನು ಪ್ರಚಾರಕ್ಕೆ ಹೋಗಿರ್ಬೋದು ವಿನಃ ನಾನು ಭಾಷಣವನ್ನು ಯಾವತ್ತೂ ಮಾಡಿಲ್ಲ. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೀನಿ, ನನಗೆ ಅದು ಅನಿವಾರ್ಯವಾಯಿತು. ಯಾಕಂತೇಳಿದರೆ ನನ್ನನ್ನು ನಿರಂತರ ಈ ಬಿ ಜೆ ಪಿ ಪಕ್ಷದಲ್ಲಿ ಕಡೆಗಣಿಸುವಂಥ ವ್ಯವಸ್ಥೆ ಆಯಿತು. ನಾನು ಒಂದು 10, 15, 12 ವರ್ಷದಿಂದ ಒಂದು ಟ್ರಸ್ಟನ್ನು ನಡೆಸುವ ಮುಖಾಂತರ ಕೆಲಸ ಮಾಡ್ತಾ ಇದ್ದೆ. ಆಗ ಅಲ್ಲಿನ ಕೆಲವರು ಬಡವರು ಬರ್ತಾರೆ, ಬೇರೆ ಬೇರೆ ಸಹಾಯವನ್ನು ಕೇಳ್ಕೊಂಡು ಬರ್ತಾರೆ. ಸರ್ಕಾರದ್ದು 94C ಇರ್ಬೋದು, ಅಕ್ರಮ ಸಕ್ರಮ ಇರ್ಬೋದು, ಇಂಥ ಸಹಾಯಗಳನ್ನು ಕೇಳಿಕೊಂಡು ಬರುವಾಗ ನಾನು ಅವರನ್ನು ಕಲಿಸುವಾಗ, ನಮ್ಮ ಏನು ಭಾರತೀಯ ಜನತಾ ಪಕ್ಷದ ಆಡಳಿತ ಇರುವ ಸಮಯದಲ್ಲಿ ಅವರನ್ನು ಕೆಲಸಕ್ಕಾಗಿ ಕಳಿಸುವಾಗ ನನ್ನನ್ನು ಕಡೆಗಣಿಸುವಂಥ ಕೆಲಸ, ನಾನು ಯಾರಾದರೂ ಈ ಥರ ಸಹಾಯ ಕೇಳಿದವರ ಫೈಲುಗಳಿದ್ದರೆ ಅದನ್ನು ತಿರಸ್ಕರಿಸುವಂಥ ಕೆಲಸಗಳು, ದೇವಸ್ಥಾನದಲ್ಲಿ ವಿಚಾರವಾಗಲಿ, ನಾನು ಎಷ್ಟೊಂದು 6-7 ದೇವಸ್ಥಾನ 7-8 ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿದ್ದೀನಿ, ಬ್ರಹ್ಮಕಲಶ ಮಾಡಿದ್ದೀನಿ, ಊರಿನವರನ್ನೆಲ್ಲ ಸೇರಿಸಿಕೊಂಡು. ಅಲ್ಲಿ ಕೂಡ ನಮಗೆ ಒಂದು ನಮ್ಮ ಊರಿನ ದೇವಸ್ಥಾನದಲ್ಲಿ ಕೂಡ ಒಂದು ಕಮಿಟಿಯನ್ನು ಸರಿಯಾಗಿ ಮಾಡಲಿಕ್ಕೆ ಬಿಡಲಿಲ್ಲ. ನಿರಂತರ ತುಳಿಯುವಂಥ ಕೆಲಸ, ಯಾವುದೇ ಜವಾಬ್ದಾರಿಯನ್ನು ಪಕ್ಷದಲ್ಲಿ ಕೊಡಲಿಲ್ಲ. ನಾನು ಅವ್ರ ಹತ್ರ ಏನು MLA ಸೀಟು ಕೊಡಿ ಅಂತ ಕೇಳಿಲ್ಲ. ನಾನು ಸಂಘಟನೆಗೋಸ್ಕರ ಇಲ್ಲದ್ರೆ ಪಾರ್ಟಿಗೋಸ್ಕರ ಕೆಲಸ ಮಾಡಿದ್ದೀನಿ. ಯಾವುದಾದ್ರೂ ಜವಾಬ್ದಾರಿಗಳನ್ನು ಕೊಡ್ಬೋದಿತ್ತು, ಅದನ್ನು ಕೊಡುವಂಥದ್ರಲ್ಲಿ ನಾನು ತಿರಸ್ಕರಿಸುವಂಥ ಕೆಲಸವನ್ನು ಮಾಡಿದ್ದೆ. ಬೇಸತ್ತು ನಾನು ಕಾಂಗ್ರೆಸ್ಗೆ ಬಂದಿದ್ದೇನೆ. ಈಗ ನಿಮ್ಮನ್ನು ಕಾಂಗ್ರೆಸ್ ಬಹಳ ಪ್ರೀತಿಯಿಂದ ಸ್ವಾಗತಿಸಿದೆ, ಜೊತೆಗೆ ಅಭ್ಯರ್ಥಿ ಸ್ಥಾನಕ್ಕೆ ನಿಮಗೆ ಟಿಕೆಟ್ ಕೂಡ ಕೊಟ್ಟಿದೆ. ಕಾಂಗ್ರೆಸ್ನಲ್ಲಿ ಬಹಳಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳಿದ್ದರು. ಈಗ ಎಲ್ಲರನ್ನು ಕೂಡ ಹೊಂದಾಣಿಕೆಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಅನ್ನುವಂಥ ನ್ಯೂಸ್ ಬಂದಿದೆ. ಹೇಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ನೋಡಿ, ನನಗೆ ಉದ್ಯಮದಲ್ಲಿ ಒಂದು ಅನುಭವವಿದ್ದರೆ ರಾಜಕೀಯದಲ್ಲೂ ಅನುಭವ ಇದೆ. ನಾನು ಸ್ವಂತವಾಗಿ ಯಾವುದೇ MLA, MP, ಮಿನಿಸ್ಟರು ಅಂಥ ಹುದ್ದೆಗಳನ್ನು ಅಲಂಕರಿಸದಿದ್ದರೂ ನಾನು ಅಂಥ ಆ ಎಲ್ಲ ಹುದ್ದೆಗಳನ್ನು ಹತ್ತಿರದಿಂದ ನೋಡಿದವನು. ನನಗೆ ಒಂದು ಕಡತವನ್ನು ಯಾವ ರೀತಿ ಕಲಿಸ್ಕೊಳ್ಬೇಕು, ನನ್ನ ಉದ್ದಿಮೆಯಲ್ಲಾಗಲಿ ರಾಜಕೀಯವಾಗಲಿ ಅದನ್ನೆಲ್ಲ ಬಲ್ಲೆ ನಾನು. ಅದರಿಂದ ಈ ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಬೇರೆ ಬೇರೆ ಆಕಾಂಕ್ಷಿಗಳಿದ್ದರು ಅವರನ್ನೆಲ್ಲ ಜೊತೆಯಲ್ಲಿ ತಗೊಂಡೋಗುವಂಥ ಕೆಲಸವನ್ನು ಮಾಡಿದ್ದೀನಿ. ಅವರೆಲ್ಲ ಒಳ್ಳೆಯ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಪಕ್ಷವನ್ನು ಕಟ್ಟುವ ಒಬ್ಬರು ಲೀಡರ್ ಅಂತ ಇರಬೇಕು. ನಿಮ್ಮೆಲ್ಲ ನಾಯಕತ್ವದ ಮೇಲೆ ನಿಮ್ಮ ಸಲಹೆ ಸೂಚನೆ ನಾನು ಮುಂದೆ ಹೊರಿತೇನೆ. ಅವ್ರ ಹತ್ರ ವಿನಂತಿ ಮಾಡಿಕೊಂಡಿದ್ದೇನೆ. ಕಾರ್ಯಕರ್ತರು, ನಾಯಕರುಗಳು ಎಲ್ಲ ಅವರು ಸ್ವಾಗತ ಕೋರಿ ನನ್ನೊಟ್ಟಿಗೆ ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲರನ್ನು ಜೊತೆಯಲ್ಲಿ ತಗೊಂಡು ಹೋಗೋ ಕೆಲಸವನ್ನು ಮಾಡಿದ್ದೇನೆ. ಅಶೋಕ್ ಕುಮಾರ್ ರೈ ಅವರ ಕಾಂಗ್ರೆಸ್ ಪಕ್ಷದ ನೇರ ಹಣಾಹಣಿ ಯಾರ ಜೊತೆಗೆ? BJP ಪಕ್ಷ ಜೊತೆ, ರಾಷ್ಟ್ರೀಯ ಪಕ್ಷ. ಕಾಂಗ್ರೆಸ್ ಪಕ್ಷ ಕೂಡ ಒಂದು ರಾಷ್ಟ್ರೀಯ ಪಕ್ಷ. ನೇರ ಹಣಾಹಣಿ ಇರುವಂಥದ್ದು BJP ಪಕ್ಷ ಜೊತೆ. ನಿಮ್ಮ ಸ್ನೇಹಿತರು ಕೂಡ ಹೌದು, ನಿಮ್ಮ ಕ್ಲಾಸ್ಮೇಟ್ ಅಂತ ನಾನು ನಿಮ್ಮ ಒಂದು ಸಂದರ್ಶನದಲ್ಲಿ ಕೇಳಿದೆ, ಅರುಣ್ ಕುಮಾರ್ ಪುತ್ತಿಲರವರು. ಅವರು ನಿಂತಿರೋದ್ರಿಂದ ಬಹಳಷ್ಟು ಕ್ಷೇತ್ರದಲ್ಲಿ ಒಂದು ಮಾತಿದೆ, ನಿಮಗೆ ಲಾಭ ಆಗ್ತದೆ ಅಂತ. ಈ ಲೆಕ್ಕಾಚಾರ ನಿಮ್ಮಲ್ಲಿದೆಯಾ? ನೋಡಿ, ನಾವು BJP ಪಕ್ಷವನ್ನು ವಿರೋಧ ಪಕ್ಷ ಅಂತ ಪರಿಗಣಿಸಿದ್ದೀವಿ. ಅದರಲ್ಲಿ ಸ್ವಲ್ಪ ಡಿವೈಡ್ ಆಗ್ಬೋದು.
ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಿಂತವರು ಯಾವತ್ತೂ ಹೆಚ್ಚಿನ ಮತಗಳನ್ನು ಗಳಿಸಿದ ಇತಿಹಾಸನೇ ಇಲ್ಲಿ ಇಲ್ಲ. ಅಂದರೆ ಒಂದು 15-20 ಸಾವಿರ ಮತಗಳನ್ನು ಗಳಿಸ್ಬೋದು. BJP ಪಕ್ಷದವರು ಅವರ ಪಕ್ಷಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತ ಜನಗಳಿಗೆ ನೋವಾಗಿದೆ. ಇವತ್ತು ಅರುಣ್ ಕುಮಾರ್ ಪುತ್ತಿಲ ಅನ್ನೋ ವಿಚಾರ ಅಲ್ಲ, ಅಶೋಕ್ ರೈ ಅವರನ್ನು ಅಲ್ಲಿಂದ ಹೊರಗೆ ಕಳಿಸುವಂಥ ಕೆಲಸ ಆಯಿತು. ಇವತ್ತು ಅರುಣ್ ಪುತ್ತಿಲ ಅವರನ್ನು ಹೊರಗಡೆ ಕಳಿಸುವಂಥ ಕೆಲಸ ಆಯಿತು. ಮೊನ್ನೆವರೆಗೆ ಎಲ್ಲರೂ ಸೇರಿ ಹಿಂದುತ್ವ ಅಂತ ಮಾತಾಡ್ತಾಯಿದ್ರು. ಇವತ್ತು ಆ ಹಿಂದುತ್ವದ ನೆಲೆಯೇ ಇಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಅಭ್ಯರ್ಥಿ ಕೂಡ ಇಲ್ಲ ಅಂತ ಪರಿಸ್ಥಿತಿ ಆಗಿದೆ. ಯಾಕೆ ಸುಳ್ಯದವರನ್ನು ಕರ್ಕೊಂಡು ಬಂದು ಪುತ್ತೂರಿನಲ್ಲಿ ನಿಲ್ಲಿಸುವಂಥ ಅವಶ್ಯಕತೆ ಇತ್ತಾ ಅಂತ ನಾನು ಕೇಳೋದು. ಯಾರು ಪುತ್ತೂರಿನಲ್ಲಿ ಅರ್ಹರಿಲ್ಲ, ಇಲ್ಲ ಯಾರೋ ಒಂದು ಜಾತಿಯವರಿಗೆ ಕೊಡಬೇಕು ಅಂತ ಅವರ ದೃಷ್ಟಿಕೋನ ಇಟ್ಕೊಂಡಿದ್ರೆ ಪುತ್ತೂರಿನಲ್ಲಿ ಆ ಜಾತಿಯವರ ಬಂಧುಗಳು ಯಾರು ಇಲ್ವಾ? ಸುಳ್ಯದವರನ್ನು ಕರ್ಕೊಂಡೋಗಿ ನಿಲ್ಲಿಸುವಂಥ ಅವಶ್ಯಕತೆ ಇತ್ತಾ? ಅಂದರೆ ಇವರಿಗೆ ಡಮ್ಮಿ ಕ್ಯಾಂಡಿಡೇಟ್ಗಳು ಬೇಕು, ಮಾತಾಡುವವರು ಬೇಡ, ಅಭಿವೃದ್ಧಿ ಪಥದಲ್ಲಿ ಕೆಲಸ ಮಾಡುವವರು ಬೇಡ. ಇವರಿಗೆ ಒಟ್ಟು ಡಮ್ಮಿ ಕ್ಯಾಂಡಿಡೇಟ್ಗಳನ್ನು ನಿಲ್ಲಿಸುವಂಥ ಪ್ರಯತ್ನದಲ್ಲಿ BJP ಪಕ್ಷದವರು ಇದ್ದಾರೆ. ಈ ಸಲ ಖಂಡಿತ ಒಳ್ಳೆಯ ವಿಚಾರದಲ್ಲಿ ಅವರು ಒಳ್ಳೆಯ ಅಂತರದಲ್ಲಿ ಸೋಲನ್ನು ಅನುಭವಿಸ್ತಾರೆ. ಚುನಾವಣೆ ಹತ್ತಿರ ಬರುವಾಗ ವಿಡಿಯೋ ರಾಜಕೀಯ ಭಾರಿ ಜೋರಾಗಿ ಹಿಡಿತದೆ. ನಿಮ್ಮದೊಂದು ಪಿಸ್ತೂಲ್ ಹಿಡಿದಿರುವಂಥ ವಿಡಿಯೋ ಅದು ಇತ್ತೀಚೆಗೆ ವೈರಲ್ ಆಯಿತು. ಆ ವೈರಲ್ ಹಿಂದಿನ ಉದ್ದೇಶ ಏನು ಮತ್ತು ಅದು ಯಾವಾಗಿನ ಘಟನೆ, ಆ ಘಟನೆ ನಡೆದದ್ದು ನಿಜಾನಾ? ನೋಡಿ, ಆ ಘಟನೆ ನಡೆದು ಒಂದು 10 ವರ್ಷದಿಂದ ಮೇಲಾಯಿತು. ಆ ಘಟನೆ ನಡೆದದ್ದು ನಿಜ, ಆದರೆ ಅದನ್ನು ತಿರುಚುವಂಥ ಕೆಲಸಗಳು ಸ್ವಲ್ಪ ಆಗಿದೆ. ನಾನು ನನ್ನ ಜಾಗದಲ್ಲಿ 10 ವರ್ಷದ ಹಿಂದೆ ನನ್ನ ಜಾಗದಲ್ಲಿ ನಾನು ಕೆಲಸ ಮಾಡ್ತಾ ಇರುವಾಗ ನಮ್ಮ ಜಾಗದಲ್ಲಿ ಇನ್ನೊಬ್ಬನ ಬಂದು, ಅವನು ಇನ್ನೊಬ್ಬ ಓನರ್ ಏನಲ್ಲ, ಅವು ಯಾವುದೋ ಒಂದು ಸಂಘಟನೆಯವನು ಬಂದು ಒಂದು 7-8 ಜನರನ್ನು ಕರ್ಕೊಂಡು ಬಂದು ಅದರ ಮಧ್ಯೆ ಅದು ನನ್ನ ಜಾಗ ಅಂತ ಕ್ಲೇಮ್ ಮಾಡ್ತಾ ಇರುವಾಗ, ಅದರಲ್ಲಿ ನಾನು ಸರ್ವೆ ಮಾಡ್ತೀನಿ, ಅದರ ಮಧ್ಯೆ ರಸ್ತೆ ಮಾಡ್ತೇನೆ ಅಂತ ಹೇಳುವಾಗ ನಾನು ಅವನನ್ನು ವಿರೋಧ ಮಾಡಿದ್ದು ಸತ್ಯ. ಯಾಕಂತೇಳಿದರೆ ನಿಮ್ಮ ಮನೆಯ ಅಂಗಳದಲ್ಲಿ ಇನ್ನೊಬ್ಬ ಬಂದು ನಾನು ಅದರಲ್ಲಿ ಒಂದು ಗುಂಡಿ ತೋಡ್ತೀನಿ ಅಂತ ಹೇಳುವಾಗ ನೀವು ಕೈ ಕಟ್ಟಿ ಕೂತ್ರೆ ಅದು ಎಷ್ಟುವರೆಗೆ ನ್ಯಾಯ, ಎಷ್ಟುವರೆಗೆ ಧರ್ಮ? ನ್ಯಾಯ ಧರ್ಮನೇ ಇಲ್ವಾ? ಅವನೇ ಅಲ್ವೇ ಅಲ್ಲ, ಯಾವನೊಬ್ಬ ನಾನು ಹ್ಯೂಮನ್ ಮಾನವ ಹಕ್ಕುಗಳ ಸಂಘಟನೆ ಅಂತ ಹೇಳ್ತಾನೆ, ಅವನು ಬಂದು ತೆಗೆಯುವಾಗ ಹಾಗೂ ನಮಗೂ ಏಜು ವ್ಯವಸ್ಥೆಗಳು ಎಲ್ಲ ಇದೆ. ಎದುರಾಳಿ ನಾವು ಕೊಡೋದು ನಮ್ಮ ಅದರಲ್ಲಿ ಏನು ಹಿಂದೆ ಸರಿಯುವಂಥದ್ದಿಲ್ಲ. ನ್ಯಾಯ ಧರ್ಮಕ್ಕಾಗಿ ಎಷ್ಟು ಬೇಕದು ತಲೆಬಾಗ್ತೇವೆ, ಅನ್ಯಾಯಕ್ಕಾಗಿ ತಲೆಬಾಗುವ ಪ್ರಶ್ನೆ ಇಲ್ಲ. ನಿಮ್ಮ ರಾಜಕೀಯ ಗುರು ಯಾರು? ನನಗೆ ರಾಜಕೀಯ ಗುರು ಅಂತ ನಾನು ಯಾರು ಅಂತ ಇಲ್ಲ. ನಾನು ರಾಜಕೀಯಕ್ಕೆ ಬರುವಂಥ ಆಸಕ್ತಿ ನನ್ನ ಹತ್ರ ಏನು ಹೆಚ್ಚೇನು ಇರಲಿಲ್ಲ. ನಾನು ರಾಜಕೀಯಕ್ಕೆ ಬಂದದ್ದು ಯಾಕೆ ಅಂತ ಹೇಳಿದ್ರೆ ಬಡವರ ಕೆಲಸ ಮಾಡುವಲ್ಲಿ ನಾನು ಹಿಂದೆ ಬಿದ್ದೆ. ಕೆಲವು ಸರ್ಕಾರದಿಂದ ಬರುವ ಯೋಜನೆಗಳನ್ನು ಬಡವರಿಗೆ ಮುಟ್ಟಿಸುವಲ್ಲಿ ನಾನು ಹಿಂದೆ ಬಿದ್ದೆ. ಜೊತೆಯಲ್ಲಿ ಭ್ರಷ್ಟಾಚಾರ ಎಲ್ಲಿ ನೋಡಿದರೂ ನೀವು ನೋಡಿರ್ಬೋದು, ಪುತ್ತೂರಿನಲ್ಲಿ ಅಕ್ರಮ ಸಕ್ರಮ 94C ಇದರಲ್ಲೆಲ್ಲ ದುಡ್ಡು ಮಾಡಿರುವಂಥದ್ದು, ಭ್ರಷ್ಟಾಚಾರ ಮಾಡಿರುವಂಥದ್ದು. ಕನಿಷ್ಠ ಪಕ್ಷ ತಂದೆ ತೀರಿ ಹೋಗಿ ಮಗನ ಹೆಸರಿನಲ್ಲಿ RTC ಆಗಬೇಕಿದ್ರು ಅದಕ್ಕೂ ದುಡ್ಡು ಕೊಡುವಂಥ ಪರಿಸ್ಥಿತಿ ಪುತ್ತೂರಿನಲ್ಲಿ ಆಗಿದೆ. ನಿಮ್ಮ ಸುದ್ದಿ ಚಾನಲ್ನವರು, ನಮ್ಮ ಡಾಕ್ಟರ್ ಶಿವಾನಂದ ಅವರು ಒಂದಷ್ಟು ಜನಗಳನ್ನು ವೇದಿಕೆಯಲ್ಲಿ ನಿಲ್ಲಿಸುವ ಮುಖಾಂತರ ಭ್ರಷ್ಟಾಚಾರಕ್ಕೆ ವಿರೋಧ ಅನ್ನೋ ಫಲಕಗಳನ್ನು ಹಾಕುವ ಮುಖಾಂತರ ಒಂದು ಹಂತಕ್ಕೆ ತಡೆಯನ್ನು ಕೂಡ, ಅದಕ್ಕೆ ನಾನು ಅವರಿಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ನಾನು ಒಂಥರ ನಮಗೆ ನಗು ಬರ್ತಿತ್ತು. ಒಂದು ದಿವಸ ಬೆಳಿಗ್ಗೆ ನಿಮ್ಮ ಪತ್ರಿಕೆಯಲ್ಲಿ ಬರ್ತದೆ, ಅವರೇ ಕೈಯೊಡ್ಡಿಗೆ ಶಪಥ ಮಾಡ್ತಾ ಇರುವಂಥದ್ದು, ನಾನು ಇನ್ನು ಭ್ರಷ್ಟಾಚಾರ ಮಾಡುವುದಿಲ್ಲ, ಭ್ರಷ್ಟಾಚಾರಕ್ಕೆ ವಿರೋಧ ಅಂತ ಬೆಳಿಗ್ಗೆ ಸುದ್ದಿ ಓದುವಾಗ ಕಾಣ್ತದೆ. ಸಾಯಂಕಾಲ ಹೋಗ ಟೇಬಲ್ ಅಡಿಯಿಂದ ಅವರ ಕೈ ಹೊರಗೆ ಬರೋದು ಸ್ಟೈಲ್ ನೋಡಬೇಕು. ಆದರೆ ಇದರಿಂದಾಗಿ ಅವೇರ್ನೆಸ್ ಆಗಿದೆ. ಈ ನಿಮ್ಮ ಈ ಸುದ್ದಿ ಪತ್ರಿಕೆ ಭ್ರಷ್ಟಾಚಾರ ವಿರೋಧ ಏನು ನೀವು ಒಂದು ಇದು ಮಾಡಿದ್ರಿ, ಒಂದು ಎಲ್ಲ ಆಂದೋಲನ ಮಾಡಿದ್ರಿ, ಇದರಿಂದ ನಿಜವಾಗಿ ಒಂದು ಜನಗಳಿಗೆ ತೆಕೊಳ್ಳೋದ್ರಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ದಾರೆ ಜನ. ಅವರಿಗೆ ನಾಚಿಕೆ ಆಗ್ತದೆ ತೆಕೊಳ್ಳಿಕ್ಕೆ ಅಂತ ಒಂದು ಜನರಲ್ಲಿ ಒಂದು ವೇವ್ಸ್ ಬಂದಿದೆ ಅದರಿಂದ. ಪುತ್ತೂರಿನಲ್ಲಿ ಈಗ ಪ್ರಚಾರ ಅಪಪ್ರಚಾರ ವಿಡಿಯೋ ಮಾತು ಎಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ಈಗ ನೀವು ಸ್ಪೀಚ್ ಮಾಡುವಾಗಲೂ ಕೂಡ ಹೇಳಿದ್ರಿ, ತುಂಬ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ, ಬದಲಾಗಿ ನಾನು ಮಾತಾಡಿದರೆ ಅದಕ್ಕೇನಾದರೂ ತುಂಬಿಸ್ತಾರೆ ಅನ್ನುವಂಥದ್ದು. ಅದು ಯಾವುದು, ಹೇಗೆ? ನೋಡಿ, ನಾನು ನನ್ನ ಮೊದಲನೇ ಭಾಷಣದಲ್ಲಿ ಒಂದು ಪುತ್ತೂರು ಕಿಲ್ಲೆ ಮೈದಾನದಲ್ಲಿ ಮಾತಾಡುವಾಗ ನಾನು ಹೇಳಿದ್ದೆ, ಆಕ್ರೋಶಭರಿತವಾಗಿ ಹೇಳಿದ್ದೆ. ಅದಕ್ಕೆ ಈಗಲೂ ನಾನು ನನ್ನ ಬದಲಾವಣೆ ಏನಿಲ್ಲ. ನಾನು ಹೇಳಿರುವಂಥದ್ದು ಪುತ್ತೂರಿನ BJP ನಾಯಕರು ಭ್ರಷ್ಟಾಚಾರ ಯಾರು ಮಾಡ್ತಾರೆ
ಆ ಭ್ರಷ್ಟಾಚಾರ ಮಾಡುವ ನಾಯಕರಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿದ್ದೀನಿ. ಯಾವತ್ತೂ ನಾನು ಪಕ್ಷದವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿಲ್ಲ. ನಾನು ಯಾವತ್ತೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿಲ್ಲ. ನಾನು ಯಾವತ್ತೂ ಹಿಂದುತ್ವದ ವಿಚಾರವಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿಲ್ಲ. ಅದನ್ನೆಲ್ಲ ತಿರುಚಿ ಬಿಡುವಂಥ ಕೆಲಸ ಮಾಡಿದರು. ನಾನು ಕೂಡ ನನಗೆ ಪರಿಜ್ಞಾನ ಇದೆ, ನಾನು ಒಂದು ವಿದ್ಯಾವಂತ. ನಾನು ಯಾವುದೇ ದೊಡ್ಡ ಪಕ್ಷದ ಬಗ್ಗೆ, ದೊಡ್ಡ ವ್ಯಕ್ತಿಗಳ ಬಗ್ಗೆ, ಇಲ್ಲ ನಮ್ಮ ಈ ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ, ಹಿಂದೂಗಳ ಬಗ್ಗೆ ಮಾತಾಡಲಿಕ್ಕೆ ನಾನು ಅಂಥ ಒಂದು ನನಗೂ ಪರಿಜ್ಞಾನ ಇದೆ. ನಾನು ಯಾವತ್ತೂ ಅಂಥ ಕೆಲಸವನ್ನು ಮಾಡಲಿಲ್ಲ. ನಾನು ಒಂದು ಸಾಮಾನ್ಯ ವ್ಯಕ್ತಿ. ಅವರ ವಿರುದ್ಧ ಮಾತಾಡುವಂಥ ನಮಗೆ ಯಾವುದೇ ಹಕ್ಕುಗಳು ನಮಗಿಲ್ಲ. ಈಗ ಹೇಗಿದೆ ಚುನಾವಣಾ ಪ್ರಚಾರ? ಕಾರ್ಯಕರ್ತರು ಯಾವ ರೀತಿಯಾಗಿ ಸದೃಢವಾಗಿದ್ದಾರೆ? ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಭಾರಿ ಖುಷಿಯಲ್ಲಿದ್ದಾರೆ. ಅಂದರೆ ಎಲ್ಲರೂ ಈ ಸಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ನಾನು ಜಯಗಳಿಸ್ತಾರೆ. ಎಲ್ಲರೂ ಬೂತ್ ಮಟ್ಟದಲ್ಲಿ ನಾವು ಎಲ್ಲ ಬೂತ್ಗಳಲ್ಲಿ 10-15 ಜನರ ಟೀಮನ್ನು ಮಾಡಿದ್ದೀವಿ. ಮನೆ ಭೇಟಿ 2 ಸಲ ಮುಗಿಸಿದ್ವಿ. ಗ್ಯಾರಂಟಿ ಕಾರ್ಡ್ಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತಾ ಇದೆ. ಎಲ್ಲರೂ ಉತ್ಸಾಹಕರಾಗಿದ್ದಾರೆ. ಈ ಕಡೆ ಖಂಡಿತ ಮತದಾರ ನಮಗೆ ಆಶೀರ್ವಾದ ಮಾಡ್ತಾನೆ ಅನ್ನೋ ಧೈರ್ಯ ಇದೆ. ಪುತ್ತೂರು ಅಂತಂದಾಗ ನಿಮ್ಮ ಕನಸುಗಳೇನು? ಪುತ್ತೂರು ಅಂತಂದಾಗ ಇದೊಂದು ಮಾಡಲೇಬೇಕು ಅನ್ನುವಂತಹ ಯೋಜನೆಗಳು ನಿಮ್ಮ ತಲೆಯಲ್ಲಿರೋದೇನು? ನಿಮ್ಮ ಗ್ಯಾರಂಟಿ ಕಾರ್ಡನ್ನು ಹಿಡ್ಕೊಂಡು ಹೋಗೋದು ಹೌದು, ಆದರೆ ಪುತ್ತೂರು ಕ್ಷೇತ್ರದ ಬಗ್ಗೆ ನಿಮ್ಮ ಕನಸುಗಳು? ಒಂದು ಒಳ್ಳೆಯ ಪ್ರಶ್ನೆ. ನಾನು ಸುಮಾರು ವರ್ಷದಿಂದ ನೋಡಿಕೊಂಡು ಬಂದಿದ್ದೇನೆ. ಪುತ್ತೂರಿನಲ್ಲಿ ಯಾರೋ ಒಂದು ಪಕ್ಷದ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗೆದ್ದಾಗ ನಾನು ಭಾಷಣವನ್ನು ಕೇಳಿದ್ದೀನಿ. ನಿಮ್ಮ ಪತ್ರಿಕೆಯಲ್ಲಿ ಅವರು ಹೇಳಿದ್ದನ್ನು ಬರೆದದ್ದನ್ನು ಕಂಡಿದ್ದೀನಿ. ಪುತ್ತೂರಿನ ಅಭಿವೃದ್ಧಿ ಮಾಡ್ತೀನಿ, ಪುತ್ತೂರಿನ ಚಿತ್ರಣವನ್ನು ಬದಲಾವಣೆ ಮಾಡ್ತೀನಿ, ಪುತ್ತೂರಿನಲ್ಲಿ ಯಾರಿಗೆಲ್ಲ ಮನೆಯಿಲ್ಲ ಅವರಿಗೆ ಹೈರೈಸ್ ಬಿಲ್ಡಿಂಗ್ ಕಟ್ಟಿಕೊಡ್ತೀನಿ, ನೀರಿನ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಪರಿಹಾರ ಮಾಡ್ತೀನಿ, ಇಂಡಸ್ಟ್ರಿಯಲ್ ಹಬ್ ಮಾಡ್ತೀನಿ. ನೀವು ಮೊನ್ನೆ ನಿಮ್ಮ ಪತ್ರಿಕೆಯಲ್ಲಿ ಕಂಡಿದ್ದೀನಿ, 6 ತಿಂಗಳ ಮೊದಲು ನಾವು ಹಬ್ ಮಾಡ್ತೇವೆ, ಉದ್ಯೋಗ ಸೃಷ್ಟಿ ಮಾಡ್ತೇವೆ. ಯಾವುದೂ ಆಗಲಿಲ್ಲ. ನನ್ನ ಪರಿಕಲ್ಪನೆಗಳು ಏನಂತ ಹೇಳಿದರೆ, ಪುತ್ತೂರಿನಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಬರಬೇಕು, ಒಳ್ಳೆ ರೀತಿಯ ಮೆಡಿಕಲ್ ಕಾಲೇಜ್ ಬರಬೇಕು. ಯಾರಾದರೂ ಹೃದಯ ಸಂಬಂಧಿ ತೊಂದರೆಗಳಿದ್ದರೆ ಅವನು ಮಂಗಳೂರಿಗೆ ಮುಟ್ಟುವಾಗ ಅವನ ಪ್ರಾಣ ಪಕ್ಷಿ ಹಾರಿ ಹೋಗ್ತದೆ. ಯಾರಾದರೂ ಈ ಪುತ್ತೂರಿನಲ್ಲಿ ಡೆವಲಪ್ಮೆಂಟ್ ಆಗಬೇಕಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗುವ ಅವಶ್ಯಕತೆ ಇದೆ. ಡ್ರೈನೇಜ್ ಫೆಸಿಲಿಟಿಯೇ ಇಲ್ಲ. ಎಲ್ಲರೂ ನೀರು ಕುಡಿತಾ ಇರುವಂಥದ್ದು, ಬಾವಿಯ ನೀರು ಯಾರ್ಯಾರು ಕುಡಿತಾ ಇದ್ದಾರೆ ಅದು ಕುಲುಷಿತ ನೀರು. ಅದರಲ್ಲೇನು ಮಾತಾಡಲಿಕ್ಕೆ ಇಲ್ಲ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗೋ ಅವಶ್ಯಕತೆ ಇದೆ, ಜಾಬ್ ಕ್ರಿಯೇಟ್ ಆಗೋ ಅವಶ್ಯಕತೆ ಇದೆ, ಉದ್ಯೋಗ ಸೃಷ್ಟಿ ಆಗಬೇಕು. ಯಾವ ರೀತಿ ಉದ್ಯೋಗ ಸೃಷ್ಟಿ ಮಾಡಬೇಕು? ಕುಡಿಯುವ ನೀರು ಈಗ ಆಹಾಕಾರ ಎಲ್ಲ ಕಡೆ ಕೇಳ್ತಾ ಇದೆ, ಎಲ್ಲಿಯೂ ಕುಡಿಯುವ ನೀರಿನಿಲ್ಲ. ನಾವು ಉಪ್ಪಿನಂಗಡಿಯಲ್ಲಿ ಒಂದು ದೊಡ್ಡ ಡ್ಯಾಮನ್ನು ಮಾಡಿದರೆ ಸಂಗಮ ಆಗುವಾಗ ಎಷ್ಟು ನೀರು ನಿಲ್ತದೆ ಅಷ್ಟು ನೀರನ್ನು ನಿಲ್ಲಿಸಿದರೆ ಅಂಡರ್ಗ್ರೌಂಡ್ ವಾಟರ್ ಬರ್ತದೆ. ಎಲ್ಲೆಲ್ಲ ಗ್ರಾಮ ಪಂಚಾಯತಿಗಳು ಟ್ಯಾಂಕ್ಗಳಿದೆ, ಅದಕ್ಕೆ ಕನೆಕ್ಟ್ ಮಾಡುವಂಥ ವ್ಯವಸ್ಥೆ ಮಾಡಿದರೆ ನೀರಿನ ಯಾವುದೇ ತೊಂದರೆಗಳು ನಮಗೆ ಆಗೋದಿಲ್ಲ. ಉದ್ಯೋಗ ಸೃಷ್ಟಿ ಅಂತ ನೀವು ಏನು ಹೇಳ್ಬೋದು. ಪಶುವೈದ್ಯಕೀಯ ಕಾಲೇಜು ಅಂತ ನಮ್ಮ ಇಲ್ಲಿ ಕೊಯ್ಲದಲ್ಲಿ ಇದೆ, ಅದನ್ನು ಸ್ವಲ್ಪ ಡೆವಲಪ್ ಮಾಡಿ ಅಲ್ಲಿ ಬೇರೆ ಬೇರೆ ಕಂಪನಿಗಳನ್ನ ತಂದರೆ ಒಂದು 3,500-4,000 ಮಕ್ಕಳು ಅಲ್ಲಿ ಬರ್ತಾರೆ. ಒಂದು 10-15 ಸಾವಿರ ಜನರಿಗೆ ಅಲ್ಲಿ ಕೆಲಸಗಳಾಗ್ತದೆ. ನೀವು ಅಲ್ಲಿ ಕೋಳಿ ಸಾಕಾಣಿಕೆ ಒಂದು 50 ಎಕರೆ ಕೊಡ್ಬೋದು, ಕೋಳಿ ಮರಿಯನ್ನು ಮಾಡ್ಬೋದು. ಆನಂತರ ಹಂದಿ ಸಾಕುವವರಿಗೆ ಒಂದು 50 ಎಕರೆ ಕೊಡ್ಬೋದು. ದೊಡ್ಡ ಹಂದಿಗಳನ್ನು ಈಗಲಲ್ಲಿ ಸಾಕ್ತಾ ಇದ್ದಾರೆ. ಒಳ್ಳೆಯ ಹಸುಗಳನ್ನು ಸಾಕ್ಬೋದು, ಒಳ್ಳೆ ಮೇಕೆಗಳನ್ನು ಸಾಕ್ಬೋದು, ಹೈಬ್ರಿಡ್ ಮೇಕೆಗಳನ್ನು. ಅಲ್ಲಿ ಜಾಗ ಒಂದು 50 ಎಕರೆ ಎಲ್ರಿಗೂ ಕೊಟ್ಟರೆ ಒಳ್ಳೆಯ ರೀತಿಯಲ್ಲಿ ಒಂದು ಎನಿಮಲ್ ಹಬ್ಬ ಆಗ್ತದೆ ಅಲ್ಲಿ. ಆ ಮುಖಾಂತರ ಸುಮಾರು 20,000 ಜನರಿಗೆ ಅದನ್ನು ಅಲ್ಲಿ ನಾವು ಕೆಲಸ ಕೊಡುವಂಥ ವ್ಯವಸ್ಥೆ ಆಗ್ಬೋದು. ಈ ರೀತಿ ಪುತ್ತೂರಿನ ಅಭಿವೃದ್ಧಿಯನ್ನು ನಾವು ಮಾಡ್ಬೋದು. ಈಗ ಚುನಾವಣೆಯ ಕಾರ್ಯ ಭರಾಟೆ ಜೋರಿದೆ. ಒಂದಷ್ಟು ಹೊಸ ಮುಖಗಳು ನಿಮಗೂ ಕೂಡ, ಯಾಕೆಂದರೆ ನೀವು ಹಿಂದೆ ಬೇರೆ ಪಕ್ಷದಲ್ಲಿದ್ದಿರಿ. ಈ ಹೊಸ ಮುಖಗಳ ಜೊತೆಗಿನ ಅವರು ನಿಮ್ಮನ್ನು ಹೇಗೆ ಸ್ವಾಗತಿಸ್ತಿದ್ದಾರೆ ಮತ್ತು ನಿಮ್ಮ ಹೊಂದಾಣಿಕೆ, ನಿಮ್ಮ ಸಿದ್ಧಾಂತಗಳೇ ಬೇರಿತ್ತು. ನಿಮ್ಮ ಪ್ರಕಾರ ಈಗ ನಾನು ಕೇಳಲೇಬೇಕಾದಂಥ ಪ್ರಶ್ನೆ, ಪುತ್ತೂರಿನಲ್ಲಿ ಕೇಳಲೇಬೇಕು, ಹಿಂದುತ್ವ ಅಂದರೇನು? ಒಳ್ಳೆಯ ಪ್ರಶ್ನೆ. ಹಿಂದುತ್ವ ಅಂದರೆ ನನ್ನ ಪ್ರಕಾರ ಅವನು ಹಿಂದುತ್ವ ಒಂದು 4-5 ದೇವಸ್ಥಾನಗಳನ್ನು ಕಟ್ಟಿರಬೇಕು, ಭಜನಾ ಮಂದಿರಗಳನ್ನು ಕಟ್ಟಿರಬೇಕು, ದೈವಸ್ಥಾನಗಳನ್ನು ಕಟ್ಟಿರಬೇಕು. ಹಿಂದೂ ಸಮಾಜದ ಹಿಂದೂಗಳಿಗೆ ಯಾವತ್ತು ನೋವಾಗ್ತದೆ, ಯಾರು ಹಿಂದೂಗಳು ಕಷ್ಟದಲ್ಲಿದ್ದಾರೆ ಅವರಿಗೆ ಸ್ಪಂದನೆ ಮಾಡೋ ಮೂಲಕ ಅವರ ಕಣ್ಣೀರು ಒರೆಸುವಂಥ ಕೆಲಸವನ್ನು ಮಾಡಬೇಕು.
ಎಲ್ಲ ಧರ್ಮದವರನ್ನು ಜೊತೆಯಲ್ಲಿ ತಗೊಂಡು ಹೋಗಬೇಕು. ನಮ್ಮ ಧರ್ಮವನ್ನು ನಾವು ಪ್ರೀತಿಸಬೇಕು, ಇನ್ನೊಬ್ಬರ ಧರ್ಮವನ್ನು ಗೌರವಿಸಬೇಕು. ಇದಕ್ಕೆ ಹಿಂದುತ್ವ ಅಂತ ನನ್ನ ಪ್ರಕಾರದಲ್ಲಿ ಅರ್ಥ. ಈಗ ಏನಾಗಿದೆ? ಈಗ ರಾಜಕೀಯ ಉದ್ದೇಶಕ್ಕಾಗಿ ಎರಡೂ ಪಕ್ಷಗಳ ಮಧ್ಯೆ, ಎರಡೂ ಧರ್ಮಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ಯುವಕರನ್ನು ಎತ್ತಿ ಕಟ್ಟಿ ಅವರ ಜೀವನವನ್ನು ಹಾಳು ಮಾಡುವ ಮುಖಾಂತರ ಮತ ಸಂಪಾದನೆಗೋಸ್ಕರ ಮಾಡುವಂಥದ್ದಾಗಿದೆ. ಇದೇ ಹಿಂದುತ್ವ ಅಂತ ಕೆಲವರಿಗೆ ಅದನ್ನು ಪರಿಪಾಠ ಮಾಡುವಂಥ ಕೆಲಸ ಆಗಿದೆ. ಚುನಾವಣೆಯ ಕ್ಷೇತ್ರವನ್ನು ಸುತ್ತಾಡ್ತಾ ಇದ್ದೀರಿ, ಏನು ಅನ್ಸುತ್ತೆ? ಮೇ 13 ಚುನಾವಣೆ ಇಡೀ ಕ್ಷೇತ್ರವನ್ನು ಸುತ್ತಾಡ್ತಾ ಇದ್ದೀನಿ. ಎಷ್ಟೋ ಕಡೆ ಕಷ್ಟದಲ್ಲಿರುವ ಬಡವರ ಕಷ್ಟವನ್ನು ಹತ್ತಿರದಿಂದ ಕಾಣ್ತಾ ಇದ್ದೇನೆ. ನಾವು ಆಕಾಂಕ್ಷೆ ಬೇರೆ ಬೇರೆ ವಿಚಾರಗಳಲ್ಲಿ ಭರವಸೆಗಳನ್ನು ಕೊಡುವುದೇ ಆಗಿದೆ. ಸರಿಯಾದ ಬಡವರು ಬಡವನಾಗಿ ಇದ್ದಾನೆ, ವಾಸಕ್ಕೆ ಸರಿಯಾದ ಮನೆಗಳಿಲ್ಲ. ಹಿಂದಿನ ಸರ್ಕಾರ ಕೆಲವು ಯೋಜನೆಗಳನ್ನು ಕೊಟ್ಟು ಕೆಲವರು ಮನೆಗಳನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಆಗಿದೆ. ಕೆಲವರು ಈ ಅಕ್ರಮ ಸಕ್ರಮ 94Cಯಲ್ಲಿ ಎಲ್ಲ ಜಾಗ ಸಿಗದೆ ಕಷ್ಟದಲ್ಲಿದ್ದಾರೆ. ತುಂಬ ಜನ ಬಡವರು ಕಷ್ಟದಲ್ಲಿದ್ದಾರೆ. ನಾನು ದುಡ್ಡು ಮಾಡಲಿಕ್ಕೆ ರಾಜಕೀಯಕ್ಕೆ ಬಂದಿಲ್ಲ. ನಾನು ಪ್ರಾಮಾಣಿಕತನದಲ್ಲಿ ಒಂದು ಒಳ್ಳೆಯ ಕೆಲಸ, ಬಡವರಿಗಾಗಿ ಕೆಲಸ ಮಾಡಬೇಕು ಅಂತ ನಾನು ಬಂದಿದ್ದೀನಿ. ನನಗೆ ಜನರ ಆಶೀರ್ವಾದ ಮಾಡಿದರೆ ಪ್ರಾಮಾಣಿಕವಾಗಿ ಈ ಪುತ್ತೂರಿನ ಅಭಿವೃದ್ಧಿಗಾಗಿ ಶ್ರಮಿಸ್ತೇನೆ. ನಾನು ಅಧಿಕಾರಕ್ಕಾಗಿ ಯಾವತ್ತೂ ಆಶೆಪಟ್ಟವನಲ್ಲ. ಅದನ್ನು ಒಂದು ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು, ಕಷ್ಟದವರ ಕಣ್ಣೀರು ಒರೆಸುವಂಥ ಕೆಲಸವನ್ನು ಮಾಡಬೇಕಂತ ನನ್ನ ಮನಸ್ಸಿನಲ್ಲಿದೆ. ಆ ನಡೆಯಲ್ಲಿ ಆ ದೃಷ್ಟಿಕೋನ ಇಟ್ಕೊಂಡು ಕೆಲಸ ಮಾಡ್ತೀನಿ. ಜನರ ಹತ್ರ ಇಷ್ಟೇ ಕೇಳೋದು, ನಾನು ಅಶೋಕರಿಗೆ ಮತ ಹಾಕಿ. ಪಕ್ಷ ಅಂತ ಇರ್ಬೋದು, ಆದರೂ ಅಶೋಕರಿಗೆ ಮತ ಕೊಡಿ. ನಿಮ್ಮ ಈ ಪುತ್ತೂರಿನ ಕನಸು ಏನಿದೆ, ಪುತ್ತೂರಿಗೆ ರಿಂಗ್ ರೋಡ್ ಬರಬೇಕಾ, ಬೇರೆ ಬೇರೆ ವಿಚಾರಗಳಿದೆ, ಖಂಡಿತ ನಿಮ್ಮ ನಿರೀಕ್ಷೆಗೆ ಮೀರಿ ಕೆಲಸ ಮಾಡ್ತೀನಿ ಅನ್ನೋ ವಿನಂತಿಯನ್ನು ನಾನು ಮಾಡ್ಕೊಳ್ತೇನೆ. ಕರಾವಳಿ ಅಂತಂದರೆ ಅಡಿಕೆ ಬೆಳೆಗಾರರು, ಕರಾವಳಿ ಅಂತಂದರೆ ಕೃಷಿ ತಜ್ಞರು, ಕರಾವಳಿ ಅಂತಂದರೆ ಕಂಬಳ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅಡಿಕೆ ಬೆಳೆಗಾರರಿಗೆ ಏನು ಎತ್ತ ಹೇಗೆ ಇದರ ಬಗ್ಗೆ ನೋಡಿ. ಕಂಬಳ ಅಂತ ಹೇಳಿದ್ರೆ ಈ ಭಾಗದ ಜನರ ಒಂದು ದಕ್ಷಿಣ ಕನ್ನಡ ಕರಾವಳಿ ಭಾಗದ ಒಂದು ವೀರ ಕ್ರೀಡೆ. ಇದು ಪೂರ್ತಿ ನಿಲ್ಲುವಂಥ ಒಂದು ವ್ಯವಸ್ಥೆಗೆ ಸಮಯ ಬಂದಿತ್ತು. ಆಗ ನಾನು ಕೋರ್ಟಿನಲ್ಲಿ ಹೋಗಿ ನಿರಂತರ ಇಷ್ಟು ವರ್ಷಗಳಿಂದ ನಾನು ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕುವ ಮುಖಾಂತರ ಅದನ್ನು ಉಳಿಸಲಿಕ್ಕಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದೇನೆ. ಇವತ್ತು ಒಂದು ಹಂತ ಈ ಕಂಬಳ ಉಳಿಯುವಂಥ ಕೆಲಸ ಆಗಿದೆ. ಇನ್ನು ಈಗಲೂ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ. ನಾನು ಒಬ್ಬನೇ ಅದಕ್ಕೆ ಹೋರಾಟ ಮಾಡ್ತಾ ಇರುವಂಥದ್ದು. ಖಂಡಿತ ಕಂಬಳದ ಉಳಿವಾಗಿ ಕೆಲಸ ಮಾಡ್ತೀನಿ. ಅಡಿಕೆ ಬಗ್ಗೆ ನಮ್ಮ ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆ ನಮ್ಮ ಅಡಿಕೆಯಲ್ಲಿ ನಿಕೋಟಿನ್ ಇದೆ ಅಂತ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಿತ್ತು. ನಾನು ಮತ್ತು ಕ್ಯಾಂಪ್ಕದವರೆಲ್ಲ ಸೇರಿಕೊಂಡು ಹೆಲ್ತ್ ಮಿನಿಸ್ಟ್ರನ್ನು ಮೀಟ್ ಮಾಡಿ ಅದರಲ್ಲಿ ನಿಕೋಟಿನ್ ಇಲ್ಲ, ಅದು ಇದರಲ್ಲಿ ಮಾತ್ರ ಇರೋದು, ಟೊಬ್ಯಾಕೋದಲ್ಲಿ ಮಾತ್ರ ಇರೋದು ಅನ್ನೋ ಪರಿಕಲ್ಪನೆ ಅವರಿಗೆ ಮಾಡುವ ಮುಖಾಂತರ ಅವರ ಅಫಿಡವಿಟನ್ನು ತಿದ್ದಿ ಫೈಲ್ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಇವತ್ತು ಕೂಡ ಸುಪ್ರೀಂ ಕೋರ್ಟಲ್ಲಿ ಅಡಿಕೆಗೆ ತೂಗುಗತಿ ಇದೆ. ಹೋರಾಟ ಮಾಡುವ ಅವಶ್ಯಕತೆ ಇದೆ. ಅಂಥ ಪರಿಸ್ಥಿತಿಗಳು ಅಡಿಕೆ ಬೆಳೆಗಾರರಿಗೆ ಬಂದಾಗ ಖಂಡಿತ ಅದರ ಹತ್ತಿರ ಹೋಗಿ ಅದಕ್ಕೆ ಹೋರಾಟ ಏನು ಮಾಡಬೇಕು ಅದನ್ನು ಮಾಡುವಂಥ ಕೆಲಸ ಜಯಶಾಲಿಯಾಗಿ ಬರ್ತೀನಿ ಅಂತ ನನಗೆ ಧೈರ್ಯ ಇದೆ. ಜಯಶಾಲಿಯಾಗಿ ಬರ್ತೀನಿ ಅಂತ ಹೇಳ್ತಾ ಇದ್ದೀರಿ. ಹೇಗಿದೆ ಚಿತ್ರಣ? ಎಷ್ಟು ಮತಗಳ ಅಂತರ? ಲೆಕ್ಕಾಚಾರವನ್ನು ನೋಡಿದಾಗ ಏನು ಅನಿಸುತ್ತೆ? ಸುಮಾರು 40,000 ಮತಗಳ ಅಂತರದಲ್ಲಿ ನಾವು ಜಯ ಕಳಿಸ್ತೀವಿ ಅಂತ ನಮಗೆ ಧೈರ್ಯ ಇದೆ. ಮತದಾರನ ಒಲವು ನಮ್ಮ ಪರವಾಗಿ ಇದೆ. ಖಂಡಿತ ನಮಗೆ ಆಶೀರ್ವಾದ ಮಾಡ್ತಾನೆ ಅಂತ ನನ್ನ ನಂಬಿಕೆ. ಇದು ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಅವರ ಕಿರು ಸಂದರ್ಶನ. ಮುಂದೆ ವಿಶೇಷವಾದ ಸಂದರ್ಶನ ಮತ್ತೆ ಮಾಡ್ತೀವಿ. ಇದೀಗ ಈ ಒಂದು ಸಂದರ್ಶನದಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಪ್ರಸ್ತುತ ರಾಜಕೀಯ ವಾತಾವರಣ ಹೇಗಿದೆ ಅನ್ನುವಂಥದ್ದು, ಕಾಂಗ್ರೆಸ್ಸನ್ನು ಸೇರಿದ್ಯಾಕೆ ಅನ್ನುವಂಥದ್ದು, ಮತ್ತು ಪುತ್ತೂರಿನಲ್ಲಿ ತಾಂಡವವಾಡ್ತಾ ಇರುವಂತಹ ಭ್ರಷ್ಟಾಚಾರ ಹೇಗಿದೆ ಅನ್ನುವಂಥದ್ದು, ಜೊತೆಗೆ ಈಗ ಈ ಪಕ್ಷದಲ್ಲಿ ಯಾವ ರೀತಿಯಾದಂಥ ಹೊಂದಾಣಿಕೆಗಳಾಗ್ತಾ ಇದೆ, ನಿಜವಾದ ಹಿಂದುತ್ವ ಏನು ಅನ್ನುವಂಥದ್ದು ಅವರ ಪರಿಕಲ್ಪನೆಯಲ್ಲಿ ಹೇಗೆ, ಎಲ್ಲವನ್ನೂ ಕೂಡ ಮಾತನಾಡಿದ್ದಾರೆ. ಈ ಕಿರು ಸಂದರ್ಶನವನ್ನು ಕೊಟ್ಟಿರುವಂಥ ನಿಮಗೆ ಸುದ್ದಿಯ ಕಡೆಯಿಂದ ವಿಶೇಷವಾದ ಧನ್ಯವಾದ ಸರ್. ಸಮದ್ ಕುರಿಯ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಪುತ್ತೂರು.